ಉಡುಪಿ ಮಂಗಳೂರು ಗಡಿಭಾಗ ಹೆಚಮಾಡಿ ಗ್ರಾಮ ಸಭೆಯಲ್ಲಿ ಶಾಂಭವಿ ಹೊಳೆಯಲ್ಲಿ ರಾಜ್ಯಾರೋಷವಾಗಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆ ಹಾಗೂ ಮಡ್ಕ ದಂಧೆಯ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಸಭೆಯಲ್ಲಿದ್ದ ಅಧಿಕಾರಿಗಳಲ್ಲಿ ತಕ್ಷಣವೇ ಇದಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಾಮನ್ ಕೋಟ್ಯಾನವರು, ಅವಳಿ ಜಿಲ್ಲೆಗಳ ಗಡಿಭಾಗ ಇದಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಪರವಾನಗಿ ಪಡೆದಿರುವ ಮಂದಿ ಉಡುಪಿ ಜಿಲ್ಲಾ ವ್ಯಾಪ್ತಿಗೆ ಹೊರ ರಾಜ್ಯಗಳ ಕಾರ್ಮಿಕರನ್ನ ಅಕ್ರಮವಾಗಿ ಬಳಸಿಕೊಂಡು ರಾತ್ರಿ ಹಗಲೆನ್ನದೇ ಅಕ್ರಮ ಮರಳುಗಾರಿಕೆ ನಡೆಸುತ್ತಿದ್ದಾರೆ. ಈ ಬಗ್ಗೆ ಅಂದಿನ ಜಿಲ್ಲಾಧಿಕಾರಿ ಜಗದೀಶ್ ರವರಿಗೆ ಲಿಖಿತ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಸ್ಥಳೀಯರಾದ ನಾವು ವಿರೋಧಿಸಿದ್ರೆ ಮರಳುಗಾರಿಕೆ ನಡೆಸುವ ಮಂದಿ ಗೂಂಡಾಗಿರಿ ಪ್ರದರ್ಶಿಸುತ್ತಾರೆ. ಈ ಅಕ್ರಮ ಮರಳುಗಾರಿಕೆಯಿಂದಾಗಿ ಹೆಜಮಾಡಿ ಪ್ರದೇಶ ಹೊಳೆ ದಂಡೆ ಕುಸಿಯುತ್ತಿದೆ. ಈ ಬಗ್ಗೆ ಗ್ರಾಮ ಸಭೆಯಲ್ಲಿ ನಿರ್ಣಯಿಸಿ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರ ಪರವಾಗಿ ಆಗ್ರಹಿಸಿದ್ದಾರೆ. ನಮ್ಮ ದೂರ ಇತ್ತು, ಅದಕ್ಕೆ ನೀವು ಸ್ಪಂದಿಸಿದ್ದೀರಿ, ಖಂಡಿತ ಖುಷಿ ಉಂಟು. ಆದರೆ ಆ ಸ್ಪಂದನಕ್ಕೆ ತಾವು ಅದು ಆನಂತರ ಆದ ಬೆಳವಣಿಗೆ ನೋಡುವಾಗ ನನಗೆ ಬೇಸರ ಬರ್ತಾರೆ. ಯಾಕಂದರೆ ಮೊನ್ನೆ 7-8 ದಿವಸದ ಮೊದಲು ನೀವು ಬಂದ ತಕ್ಷಣ ಅದು ನಿಂತಿತ್ತು. ಈಗ ಅಧಿಕಾರ ಬಿಟ್ಟು ಮಂಗಳೂರು ತಾಲೂಕಿನ ಅಧಿಕಾರ ಬಿಟ್ಟು ಗ್ರಾಮದಲ್ಲಿ ಇವತ್ತು 75 ಮಂದಿ ಬಂದು ರಾತ್ರಿ ಹಗಲೆನ್ನದೇ ನಿರಂತರವಾಗಿ ಉಡುಪಿ ಭಾಗದ ಗಡಿಭಾಗದಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಅಲ್ಲಿ ಹೊರಪಡಿ ಶಕ್ತಿ ಮತ್ತು ನಮ್ಮ ಜಮೀನ್ದಾರರ ಎಲ್ಲ ಆ ಸೈಡ್ನಲ್ಲಿ ನಿಮಗೆ ತೋರಿಸಿದೆ ನಾನು ಆ ದಿವಸ. ಆ ಭೂಮಿಯಲ್ಲಿ ಮರಳು ತೆಗಿತಾ ಇದ್ದಾರೆ. ಆ ಮರಳುಗಾರಿಕೆಯಿಂದ ಭೂಮಿ ಕುಸಿತಾ ಉಂಟು. ಮತ್ತೊಂದು ವಿಚಾರ ಅಂದರೆ, ಯಾರು ಒಂದು ಪರವೂರಿನವರು ಬಂದಲ್ಲಿ ಅದನ್ನು ತೆಗೆಯುವಂಥವ್ರು ಅವರ ಗುರುತು ಪರಿಚಯ ನಮಗಿಲ್ಲ. ರಾತ್ರಿ ಹೊತ್ತಿನಲ್ಲಿ ಬರ್ತಾರೆ. ಹೀಗೆಲ್ಲ ಏನಾದರೂ ಭಯ. ಗ್ರಾಮಸ್ಥರ ಹಾಗೂ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳ ಒಮ್ಮತದ ನಿರ್ಧಾರದ ಮೂಲಕ ಅಕ್ರಮ ಮರಳುಗಾರಿಕೆಯ ವಿರುದ್ಧ ನಿರ್ಣಯ ಕೈಗೊಳ್ಳಲಾಯಿತು. ಈ ಬಗ್ಗೆ ಸಭೆಯಲ್ಲಿದ್ದ ನಿಷ್ಠಾವಂತ ಗಣಿ ಅಧಿಕಾರಿ ಸಂಧ್ಯಾ ಮೇಲಾಧಿಕಾರಿಗಳಿಗೆ ವರದಿ ನೀಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಫಿಶರೀಸ್ ಅವರು ಈ ಥರ ಅಡಚಣೆ ಆಗ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ, ಅದರ ಮೇಲೆ ಐಡೆಂಟಿಫಿಕೇಶನ್ ಮಾಡಿ ಈ ಲೈಸೆನ್ಸನ್ನು ಕೊಡ್ತಾರೆ. ಆ ಭಾಗದಲ್ಲಿ ಕೊಟ್ಟಿರೋದು ಮಂಗಳೂರು ಜಿಲ್ಲೆದು. ಸೊ ಇದರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಕಚೇರಿಗೆ ಸಬ್ಮಿಷನ್ ಕೊಟ್ಟಿದ್ದೇನೆ. ನಾನು ಅವ್ರು ನಿಮ್ಮ ಜೊತೆ ಮೀಟಿಂಗ್ ಮಾಡಿ ಅದರ ವರದಿಯನ್ನು ಕೊಟ್ಟಿದ್ದೇನೆ. ಅದರ ಪ್ರಕಾರ ನಮ್ಮ ಸೀನಿಯರ್ ಜಿಯೋಲಜಿಸ್ಟ್ ಅವರು ಮಂಗಳೂರಿನ ಡಿ ಡಿ ಅವರಿಗೆ ಮಾತಾಡಿದ್ದಾರೆ. ಸೊ ಇನ್ನೊಂದೇನು ಅಂತ ಹೇಳಿದರೆ, CRZ ಗಡಿ ಗುರುತು ಬಗ್ಗೆ ನಮಗೆ ಅದನ್ನು ಡಿಮಾರ್ಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು CRZ ಅವರೇ ಮಾಡಬೇಕಷ್ಟೇ. ಸೊ ಅದರ ಬಗ್ಗೆ ನಾನು CRZ ಅವರಿಗೆ ಒಂದು ಮಾತಾಡ್ತೇನೆ, ಅವರು ಆ ಗಡಿದ ಟೀಚರ್ ಬರೋ ಬಗ್ಗೆ. ಮತ್ತು ಅಲ್ಲಿ ಯಾವುದೇ ವ್ಯವಸ್ಥಿತವಾದ ರೂಲ್ಗಳನ್ನು ಪಾಲಿಸದೆ ಮಾಡ್ತಿರೋ ಬಗ್ಗೆ ನಾವು ಆ್ಯಸ್ ಎ ಉಡುಪಿ ಜಿಯೋಲಜಿಸ್ಟ್ ಆಗಿ ನಾನೇನು ಮಾಡಲಿಕ್ಕೆ ಆಗೋದಿಲ್ಲ. ಹೆದ್ದಾರಿಗಾಗಿ ಸ್ಥಳ ಕಳೆದುಕೊಂಡಿರುವ ಸಂತ್ರಸ್ತರಿಗಾಗಿ ಕಳೆದ 16 ವರ್ಷಗಳ ಹಿಂದೆ ನಿರ್ಮಿತಿ ಕೇಂದ್ರದ ಗುತ್ತಿಗೆದಾರಿಕೆಯಲ್ಲಿ ಮನೆ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆಯಾದರೂ ಆರಂಭಗೊಂಡಷ್ಟೇ ವೇಗವಾಗಿ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈ ಬಗ್ಗೆ ಗ್ರಾಮಸಭೆಯಲ್ಲಿ ಬಂದಿದ್ದ ಸಂತ್ರಸ್ತರು ಮನೆ ನಿರ್ಮಿಸಿಕೊಡುವಂತೆ ಅತ್ತು ಗೋಳಾಡಿದ್ರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಈ ಬಗ್ಗೆ ಕಾರ್ಯಾಚರಿಸುತ್ತಿದೆ. ಶೀಘ್ರವಾಗಿ ಮನೆ ನಿರ್ಮಾಣ ಕೆಲಸ ಆರಂಭಗೊಳ್ಳಲಿದೆ ಎಂಬುದಾಗಿ ಅಧ್ಯಕ್ಷರು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.